ಇತ್ತ ಬೇಟೆಗೆ ಹೋದ ಪುತ್ರರ ಕಾಣದೆ ಪೃಥ್ವಿಪಾಲಕ ಮನೋಗುತನೇ ಎತ್ತ ಹೋದರು ಕಾಣಿ ಚಿತ್ತ ಕಲಿಪುದು ಕತ್ತಲಾದುದು ಬಾರದಿಗರು ಮರುಗುತ್ತಲೀ ಎಲ್ಲಿ ಹೋದ್ರು ಈ ಮಕ್ಕಳು? ಸೂರ್ಯ ಅಸ್ತಮಿಸಿದ ಒಳಗೆ ಅಪ್ಪ ತಿರುಗಿ ಅರಮನೆಗೆ ಬರುತ್ತೇವೆ ಅಂತ ಹೇಳಿದ್ರು. ಬೆಳಗ್ಗೆ ಹೋಗಿದ್ದಾರೆ, ಮಧ್ಯಾಹ್ನ ಕಳೆಯಿತು, ಸಾಯಂಕಾಲವೂ ಕಳೆಯಿತು, ಕತ್ತಲಾಗುತ್ತಾ ಬಂತು. ಉದಯಿಸು ಅಂತ ಸೂರ್ಯ ಅಸ್ತಮಿಸ್ತಾ ಇದ್ದಾನಲ್ಲ, ಎಲ್ಲಿ ಹೋದ್ರಿ ಮಕ್ಕಳು? ಛ, ಇನ್ನೂ ಕಾಣುವುದಿಲ್ಲಲ್ಲ, ಎಲ್ಲಿ ಹೋದ್ರು? ಯಾರು ಮಕ್ಕಳಾಟಿಗೆ ಇನ್ನೂ ಹೋಗಲಿಲ್ಲ. ಕತ್ತಲಾಗುವುದರ ಒಳಗೆ ಮನೆ ಸೇರಿಕೊಳ್ಳಬೇಕು ಎನ್ನುವಂತ ಆ ಬುದ್ಧಿ ಅವರಿಗೆ ಇನ್ನೂ ಬರಲಿಲ್ಲ. ಅದಕ್ಕಾಗಿಯೇ ಪ್ರಾರಂಭದಲ್ಲಿ ಹೇಳಿದ್ದು ಮಕ್ಕಳೇ ಹೋಗುವುದು ಬೇಡ ಅಂತ. ನಾನಷ್ಟೇ ಹೇಳಿದ್ರು, ಮಕ್ಕಳು ಕೇಳಬೇಕಲ್ಲ. ಯಾರನ್ನ ನಟ್ಟುದು? ಯಾರನ್ನು? ದೂತ ಎಲ್ಲಿದ್ದೀಯ? ನನ್ನ ತಲೆ ಹೆಗಲ ಮೇಲೆ ಇಲ್ಲ ಅಂತ ಆಗ್ತಾ ಉಂಟು. ಯಾರು ಹೇಳಿದ್ರೆ? ಅಲ್ಲಿ ಉಂಟು. ಹಾಗಲ್ಲೂ ತಲೆ ಬಿಸಿ ಆಗುತ್ತಾ ಇದೆ. ನನ್ನ ಮಕ್ಕಳು ಬೇಟೆಗಾಗಿ ಹೋಗಿದ್ದಾರೆ. ಕತ್ತಲಾಗುವುದರೊಳಗೆ ಬರ್ತೇವೆಪ್ಪ ಅಂತ ಧೈರ್ಯದ ಮಾತನ್ನು ಹೇಳಿ ಹೋದವರು ಇನ್ನೂ ಕಾಣುವುದಿಲ್ಲ, ಇನ್ನೂ ಬರಲಿಲ್ಲ. ಅವರು ಹೊರಡುವಾಗ ನಾನು ಹೇಳಿದೆ, ನಾನು ಕೂಡ ಬರ್ತೇನೆ ಅಂತ ಹೇಳಿ, ನೀನು ಬೇಡವೇ ಬೇಡ ಅಂತ ಹೇಳಿ, ನಿನ್ನನ್ನು ಕೂಡ ಬೇಡ ಅಂತ ಹೇಳಿದ್ರು. ನೀನಾದ್ರೂ ಒಂದು ಜೊತೆಯಲ್ಲಿ ಹೋಗುತ್ತಿದ್ರೆ ಕತ್ತಲಾಗುವುದರೊಳಗೆ ಬರ್ತಿದ್ಯೋ ಏನೋ. ಈಗ ಒಂದು ಕೆಲಸ ಮಾಡಬೇಕು. ಮಕ್ಕಳು ಎಲ್ಲೇ ಇರ್ಲಿ, ಬೇಕಾದ್ರೆ ನಿನಗೆ ಬೇಕಾದವರನ್ನು ಸೇರಿಸಿಕೊ. ನನ್ನ ಮಕ್ಕಳು ಇರುವವರು ಎಲ್ಲಿದ್ರು ಕೂಡ ಅವರನ್ನು ಹುಡುಕಿ ಕರೆತರಬೇಕು ನೀನು. ಈಗ ಹೋಗ್ತೇನೆ. ಆಯ್ತು, ಏನು ಚಿಂತೆ ಮಾಡಬೇಕು, ಏನು ಚಿಂತೆ ಮಾಡಬೇಕು. ಮೀಸೆ ಅಂಟಿಸಿದ್ದ? ಮೀಸೆ ಯಾರು? ಮೀಸೆ ಅಂಟಿಸಿದ್ದಲ್ಲ, ನನ್ನದೇ ಮೀಸೆ ಇದು. ನೀನು ಆಗ ಆ ಬಟ್ಟೆಯನ್ನು ಹಾಕಿದ್ದಿ, ಈಗ ಈ ಬಟ್ಟೆ ಹಾಕಿದ್ದ. ಯಾರು? ನೀನಲ್ವೇನು ಆಗ ನನಗೆ ಸಿಕ್ಕಿದ ಕೃಷಿಕ? ಕೃಷಿಕ? ಹೌದು. ಇಲ್ಲಿ? ಇಲ್ಲಿ ಯಾವನವ ನನ್ನ ಮಗ ಕೃಷಿಕ? ಇಲ್ವಾ? ನೀನೆ ಕೃಷಿಕ, ನೀನೆ. ನಾನಲ್ಲ ಸ್ವಾಮಿ. ಎಲ್ಲಿಯಾದ್ರೂ ನನ್ನ ಅಪ್ಪನಿಗೆ ಯಾರೋ ಇರ್ಬೇಕು. ನನ್ನ ಹಾಗೆ ಇದ್ನ? ಹೌದೌದು, ನೋಡುವುದಕ್ಕೆ ನೀನೆ. ನಾನಲ್ಲ. ನಮಸ್ಕಾರ. ಒಳ್ಳೇದಾಗ್ಲಿ. ಇದು ನೀವು ಮಕ್ಕಳನ್ನು ನೋಡಿದ್ರ? ಮಕ್ಕಳನ್ನು ನೋಡಿದ್ದೆ. ಹೌದಾ? ಮಕ್ಕಳಲ್ವ? ಯಾವ ಮಕ್ಕಳು? ಎಲ್ಲ ಆಟ ಆಡ್ತಾ ಇದ್ರು. ಊರಿನಲ್ಲಿರುವ ಮಕ್ಕಳಲ್ಲ, ಅರಸನ ಮಕ್ಕಳನ್ನು ನೋಡಿದ್ರ? ಅರಸರ ಮಕ್ಕಳನ್ನು ನಾನು ನೋಡಿ. ಅಗಸನ ಮಕ್ಕಳಲ್ಲ, ಅರಸರ ಮಕ್ಕಳು. ಅರಸರ ಮಕ್ಕಳನ್ನೇ ನಾನು ನೋಡ್ಲಿಲ್ಲ. ನೋಡ್ಲಿಲ್ಲ. ಒಳ್ಳೆ ಕಥೆ ಪುಣ್ಯಾತ್ಮ. ನಾನು ನನ್ನಷ್ಟಕ್ಕೆ ಹೋಗುವವರನ್ನು ಅಲ್ಲಿ ಅರಸರ ಮಕ್ಕಳನ್ನು ಮಕ್ಕಳು ರಾಜ ಪೋಷಾಕಗಳನ್ನು ಧರಿಸಿದ್ದಾರೆ. ಮತ್ತೆ ಅರಸರ ಮಕ್ಕಳು ರಾಜ ಪೋಷಾಕ ಧರಿಸುವುದು, ಕೈಯಲ್ಲಿ ಬಿಲ್ಲು ಬಾಣ, ಮತ್ತೆ ಬಿಲ್ಲು ಬಾಣ ಆಯುಧವನ್ನು ಧರಿಸಲೇಬೇಕಲ್ಲ ಪುಣ್ಯಾತ್ಮ. ಬೇಟೆಗೆ ಬಂದವನು. ಬೇಟೆಗೆ ನೀವೆಲ್ಲಾದ್ರೂ ನೋಡಿದ್ರ? ಇಲ್ಲ, ನಾನು ನೋಡ್ಲಿಲ್ಲ. ನೋಡಿದ್ರೆ ನಾ ಮೊದಲೇ ಹೇಳುವುದಿಲ್ವಾ? ಎಂತದಿಲ್ಲ, ಸೊಳ್ಳೆ ಎಲ್ಲ ಹಾರಾಡ್ತಾ ಉಂಟು. ನೋಡವ, ಬಹುಶಃ ಹಣ್ಣೆ ಎಲ್ಲೋ ಹಣ್ಣಾಗಿರ್ಬೇಕು. ಅದೆಂತದು? ಓ, ಇದ ಅದು ಕರಬೂಜದ ಹಣ್ಣು. ಕರಬೂಜದ? ಹೌದು. ಅದೇನಿಲ್ಲ, ಅದು ಆ ಕೃಷಿಕ ಹೇಳಿದ. ಅವನಿಗೆ ಬೆಳೆ ಯಾವುದು ಸರಿ ಆಗಲಿಲ್ಲ ಎನ್ನುವ ಕಾರಣಕ್ಕೆ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಹರಿಕೆ ಹೇಳಿದ್ನಂತೆ. ಅವನ ಹರಿಕೆ ಸಂದಾಯಕ್ಕೆ ಬೇಕಾಗಿ ನನಗೆ 2 ಕರಬೂಜದ ಹಣ್ಣನ್ನು ಕೊಟ್ಟ. ಅದನ್ನು ಹಿಡ್ಕೊಂಡು ಹೊರಟದ್ದು ನಾನು ಅಷ್ಟೇ. ಕೆಂಪು ಕೆಂಪು ರಕ್ತ. ಕೆಂಪು ಅದು ರಕ್ತ ಅಲ್ಲ, ಅದು ಅವ ಮೊದಲೇ ಹೇಳಿದ್ದಾನೆ. ಅದು ಹೊರಗೆ ಬೇರೆಯೇ ಒಳಗೆ ಬೇರೆ ಅಂತ. ಅದು ಹೊರಗೆ ಹಸಿರು, 2 ಕೊಟ್ಟಿದ್ದಲ್ಲ, ಒಂದಕ್ಕೊಂದು ಘರ್ಷಿಸಿ ಆ ಒಳಗಿನ ಕೆಂಪಗಿನ ರಸ
ಬರುದು. ನೀವು ಮಾಂಸ ತಿಂತೀರ ಭಟ್ರೆ? ಹೇ, ಬ್ರಾಹ್ಮಣರಲ್ಲಿ ಅಂತಹ ಮಾತುಗಳನ್ನು ಕೇಳಿದ್ರೆ ನಿನ್ನ ದೋಷ ತಟ್ಟೀತು. ಕೆಂಪು ಕಪ್ಪು ಇಳಿತಾ ಉಂಟು, ರಕ್ತದ ಹಾಗೆ ಅದು ಕಾಣುತ್ತೆ. ಕರಬೂಜದ ನೀರು ಪುಣ್ಯಾತ್ಮ. ಕರಬೂಜದ ನೀರು ನೋಡಿ. ಅಲ್ಲ, ನಾನು ನೀನು ಮೈಯೆಲ್ಲ ಮುಟ್ಲಿಕ್ಕಿಲ್ಲ. ಹೇಳುದೆಲ್ಲ ಹೇಳಿ ಮತ್ತೆ ಒಂದು ಬ್ರಾಹ್ಮಣರ ಮೈ ಮುಟ್ಟುದು ಅಂತ ಹೇಳಿದ್ರೆ ಮೈ ಮುಟ್ಟದಲ್ಲ, ನೀವು ನೆಚ್ಚಿನ ಅಂಶ, ನೀವು ಮಾಂಸ ತಿನ್ನುವ ಜಾಗ. ಏನಿದು ದುರ್ಲಕ್ಷಣ ಅರೆ ಏನಿದು ದುರ್ಲಕ್ಷಣ ಕರಿದು ತೆಳ್ಳರ ತಲೆಯ ತಂದೆಯ ಅಳಿಮೆಯ ಮರುಳನೆ ಅರರೆ ಏನಿದು ಬ್ರಾಹ್ಮಣ ಬೇರೆ ಅನ್ಯಾಯ ಮಾಡಿಬಿಟ್ಟೆ, ಮಾರಿ ಹಿಡಿದವನೇ. ಅಲ್ಲ. ಎಂತಲೂ ಅಲ್ಲ, ಅಲ್ಲವಾ ಬೆಲ್ಲ. ನಮ್ಮ ದೊರೆಗಳ ಮಕ್ಕಳ ತಲೆಯನ್ನು ಕಳೆದುಕೊಂಡು ಹೋಗ್ತಾ ಇದೆಯಲ್ಲ ಪಾಪಿ ಮಗನೇ. ನಾನು ತರುವಾಗ ಹಣ್ಣಿದ್ದದ್ದು ಗೊತ್ತಾಯ್ತಾ? ನಾನು ತರುವಾಗ ಹಣ್ಣಿತ್ತು, ಈಗ ತಲೆ ಉಂಟು. ಹಣ್ಣು ತಲೆ ಆಗ್ತದ? ಹಣ್ಣು ತಲೆ ಆಗ್ತದ ಮಾರಿ ಹಿಡಿದವನೇ. ಅದೇ ತಲೆ ಹಣ್ಣು ಆಗ್ತದೆ, ಹಣ್ಣು ತಲೆ ಆಗ್ತದ? ನನಗೆ ಅದಲ್ಲ ನಾನು ಕೇಳಿದಕ್ಕೆ ಮಾತ್ರ ಹೇಳು. ಪಾಪಿ ಮಗನೇ, ತಲೆ ಹಣ್ಣಾಗ್ತದೆ, ಹಣ್ಣು ತಲೆ ಆಗ್ತದೆ. ಹಣ್ಣು ತಲೆ ಆದದ್ದು ಹೇಗೆ ಅಂತಲೇ ನನಗೆ ಸಮಸ್ಯೆ. ಎಂತ ಸಮಸ್ಯೆ? ನಿನ್ನ ಸಮಸ್ಯೆ ಹಿಡ್ಕೊ, ಹಿಡ್ಕೊ. ಇದನ್ನು ನಾನೇ ಹಿಡ್ಕೊಳ್ಳೋದು. ಬಾ. ಬರ್ದುಂಟಲ್ಲ, ಅಲ್ಲೆಲ್ಲ ಕೆಳಗೆ ಹೋದಿರ್ಬೇಕು ಮಾರಿ ಹಿಡಿದ. ಸಿಕ್ಕಿದ್ರೆ ನಮ್ಮ ಮಕ್ಕಳು ನಾನು ತಾಪದೆ ಅಲ್ಲ, ಅಷ್ಟೊತ್ತಿಗೆ ಇವ ಭತ್ತ. ಹಾಗೆಲ್ಲ ಹೇಳಬಾರದು. ಬ್ರಾಹ್ಮಣರು ಬ್ರಾಹ್ಮಣ ಪೂಜಿಸಬೇಕು, ಗೌರವಿಸಬೇಕು. ನ್ಯಾಯವಾದ ಬ್ರಾಹ್ಮಣರನ್ನು ಪೂಜೆ ಮಾಡುವ, ಆ ಗೌರವ ಕೊಡುವ. ಇವ ಭತ್ತ, ಇವ ಟ್ರೇ ಟ್ರೇ ಬ್ರಾ ಇಂಥ ಬ್ರಾ ಭಟ್ರೆ ಎಲ್ಲ ಇರ್ತೇನೆ. ಅಲ್ಲ, ನಿನಗೆ ಅವರಲ್ಲಿ ಯಾಕೆ ಸಿಟ್ಟು? ನನಗೆ ಕಾಣಲಿಕ್ಕೆ ಸಿಕ್ಕಿದ ಮರ್ಯಾದೆಯಲ್ಲಿ ಕೇಳಿದೆ, ಮಹಾರಾಜರ ಮಕ್ಕಳನ್ನು ನೋಡಿದ್ರ ಅಂತ. ಇಲ್ಲ ಅಂತ ಹೇಳಿ ಅಷ್ಟೊತ್ತಿಗೆ ಬಾಯರೆ. ನಗಬೇಡ, ನಗುವ ವಿಷಯ ಅಲ್ಲ ಇದು. ನಿಮ್ಮ ಮಕ್ಕಳ ತಲೆಯನ್ನು ಕರೆದು ಕೊಂಡು ಹೋಗ್ತಾ ಇದ್ದಾರೆ. ಕಡಿದು ಇಲ್ಲದೊಳಗೆ ಕೇಳುವರಿಲ್ಲವೇ ಬಾಳುವೆ ಮುಗಿಸುವೆನು. ಅಯ್ಯೋ ಮಕ್ಕಳೇ, ಒಂದು ನಗುವೆ ನಗುತ್ತಾ ನಿಮ್ಮ ತಲೆ ಕಡಿತಿದ್ದಾರಲ್ಲ ಪಾಪಿ ಮಗ. ಹಾಗೆ ಬರಬೇಕವ, ನಾನು ಬರ್ತೇನೆ ಅಂತ ಹೇಳಿದೆ, ನೀವೊಂದು ಬೇಡ ಬೇಡ ಅಂತ ಹೇಳಿದ್ದು. ಅಳಬೇಕಾದವ ನಾನು, ದುಃಖಿಸಬೇಕಾದವ ನಾನು. ಆ ಮುಖ ನೋಡಿ, ಮುತ್ತು ಮುತ್ತು ಮುಖ. ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡುವಂತಹ ದುಸ್ಥಿತಿ ನನ್ನ ಪಾಲಿಗೆ ಬಂತಲ್ಲ, ಮಾಡಿದ್ಯಾರು? ಏನು ಮಾಡೋಣ? ಬ್ರಾಹ್ಮಣ ನೋಡುವುದಕ್ಕೆ ಗೌರವಾನ್ವಿತನಾಗಿ ಕಾಣುತ್ತಾ ಇದ್ದೀಯ. ಇಲ್ಲ ಅಂತ ಆದ್ರೆ ಬಂದ ಕೈನಿಂದ ಮೋಕ್ಷ ಮಾಡ್ತಾ ಇದ್ದೆ. ಬ್ರಾಹ್ಮಣರು ಯಾವಾಗಲೂ ಪರರಿಗೆ ಉಪದೇಶವನ್ನು ಮಾಡಬೇಕು, ಮಾರ್ಗದರ್ಶನವನ್ನು ಮಾಡಬೇಕು, ಸಂಸ್ಕಾರವನ್ನು ಹೇಳಬೇಕು. ಅಂತವ ನೀನು ಇಂತಹ ಒಂದು ಕೆಲಸವನ್ನು. ದುಃಖವಾಗುತ್ತಾ ಇದೆ. ನಾನು ಬರ್ತೇನೆ ಅಂತ ಹೇಳಿದೆ, ನೀವು ಬೇಡ ಬೇಡ ಅಂತ ಹೇಳಿದೆ. ಅಯ್ಯೋ ಪಾಪಿ ಮಗನೇ, ಪಾಪಿ ಮಗನೇ. ಹೌದು,
ಅವನಲ್ಲಿ ಅವನಿಗೆ ನೀನು ಹೇಳಿದಾಗೆ ಯಾರಿಗಾದ್ರೂ ಸಿಟ್ಟು ಬಾರದೆ. ಎಂತ ಮಾಡಿ ಎಂತ ಮಾಡಿ ಮಾತಾಡಿಸು, ಏನ್ ಮಾಡಿ ಮಾತಾಡಿ ಪ್ರಯೋಜನ ಇಲ್ಲ. ನನ್ನ ಮಕ್ಕಳ ಸಾವಿಗೆ ಕಾರಣನಾದಂತ ಇವನ ತಲೆ ಉಳಿಬಾರದು. ಅಲ್ಲಿ ಹೋಗಿ ಬಲಿಗಂಬಕ್ಕೆ ಕೊಂಡೋಗಿ ಇವನ ಶಿರಸನ್ನು ಕತ್ತರಿಸು. ಹಾಳಾಗಿ ಮಣ್ಣು ತಿಂದು ನೆಕ್ಕ ಮೆಟ್ಟೇನು ನೋಡು ಸೊಟ್ಟ. ಅಯ್ಯ ಕೂತ್ಕೋ ಕೂತ್ಕೋ. ಅಯ್ಯ ಅಲ್ಲ ಅಗ್ಗೋ. ತಲೆಯಲ್ಲಿ ಕೂದಲು ಎಷ್ಟುಂಟು ಮಾರಿ ಹಿಡಿದ ಬಕ್ಕೋ. ಒಂದೇ ಒಂದು ಪೆಟ್ಟು ಕರೆದು ನಿನ್ನ ತಲೆ ಕೇಳಿ ಕಟುಕರೆ ಎರಡು ಗಳಿಗೆಯ ತಾಳುವುದು ಪ್ರಾರ್ಥನೆಯ ಗೈವೇನೋ. ಮೇಳವಿಸುವುದು ನಿಮಗೆ ಮೇಲ್ಮೆಯು ಜಾಲವಲ್ಲ ಕಟುಕರೇ. ಎಷ್ಟೇ ಘೋರವಾದಂತಹ ಅಪರಾಧವನ್ನು ಮಾಡಿದಂತಹ ಅಪರಾಧಿಯಾದರೂ ಅವ ಸಾಯುವ ಹೊತ್ತಿಗೆ ಅವನ ಕೊನೆಯ ಆಸೆ ಏನು ಅಂತ ಕೇಳುವ ಕ್ರಮ ಉಂಟು. ಮಕ್ಕಳನ್ನು ಕಳಕೊಂಡಂತಹ ದುಃಖದಲ್ಲಿ ನಿನ್ನೊಡೆಯ ಅದನ್ನು ಕೇಳುವುದನ್ನು ಮರೆತನೋ ಏನೋ ಗೊತ್ತಿಲ್ಲ. ಆದ್ರೆ ನೀನು ಹಾಗಲ್ಲ. ನಿನ್ನ ಮುಖದಲ್ಲಿ ಮುಗ್ಧತೆ, ಲಾಲಿತ್ಯ, ಕರುಣೆ. ನನ್ನನ್ನು ಹೊಗಳಬೇಡ, ನನಗೆ ಯಾವುದೂ ಇಲ್ಲ. ಏನಾಗ್ಬೇಕೀಗ ನಿಮಗೆ? ನಿನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ. ಮನಸ್ಥಿತಿ ಅರ್ಥ ಮಾಡುದು ಬೇಡ, ಏನಾಗ್ಬೇಕು? 2 ಗಳಿಗೆ 2 ಗಳಿಗೆ ಎಂತದು? ಕಾಲಾವಕಾಶ 2. ನಿನ್ನ ಕುಟುಂಬದ ದೇವರನ್ನು ಎಣಿಸು, ಪ್ರಾರ್ಥನೆ ಮಾಡು, ಆಮೇಲೆ ತಲೆಗಾಡಿದೆ. 2 ಗಳಿಗೆ 2 ಆಗ್ಲಿಕ್ಕಿಲ್ಲ. ಇಲ್ಲ. ಕರಣಿಜಾತನೇ ಸುಲಭ ಕೋಪನೇ ಭರಿತ ಮಗಿಮಾನ್ವಿತ ನಿರಂತರ ಶರಣ ರಕ್ಷಕ ಪರಮ ಮಾಯಾ ಕರನೆ ಭಲರೇ ತರಣಿ ಜಾತನೇ. ಅಯ್ಯ ತರಣಿ ಜಾತ, ನೀ ಸುಲಭ ಕೋಪ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ದೀರ್ಘವಾದಂತಹ ದ್ವೇಷವನ್ನು ಹೊಂದುವವ ನೀನಲ್ಲ. ನಿನ್ನ ಮಾಯಾ ಮಹಿಮೆ ಏನು ಎನ್ನುವುದನ್ನು ಒಂದಾಯ್ತು ಅರ್ಥವಿಸಿಕೊಂಡೆನಪ್ಪ. ಇಲ್ಲದಿದ್ದರೆ ದೇವಗುರು ಎನ್ನುವಂತಹ ಅಹಂಕಾರದಿಂದ ಮೆರೆಯುತ್ತಾ ಇದ್ದಂತಹ ನನ್ನನ್ನು ಕೂಡ ನೀನೇ ಹೇಳಿದವ 30 ಗಳಿಗೆ ಪೀಡನೆಯನ್ನು ಕೊಡ್ತೇನೆ. ಅದು 30 ಮಾಸಕ್ಕೆ ಸರಿಯಾದ ಸರಿಸಮಾನಾದಂತಹ ಕೋಟಲೆಗಳನ್ನು ಕೊಡ್ತೇನೆ ಎನ್ನುವ ಹಾಗೆ ಹೇಳಿದಿ. ಅದರಂತೆ ನನ್ನನ್ನು ಈ ಸ್ಥಿತಿಯವರೆಗೆ ತಂದು ನಿಲ್ಲಿಸಿದ್ದಿ. ಇನ್ನು ಬದುಕುತ್ತೇನೆ ಎನ್ನುವಂತಹ ಯಾವ ವಿಶ್ವಾಸವೂ ಇಲ್ಲ. ಆದರೆ ಕೊನೆಯ ಗಳಿಗೆಯಲ್ಲಿ ನಿನ್ನ ಸ್ತುತಿಯೊಂದೇ ನನ್ನ ಪಾಲಿಗೆ ಉಳಿದಂತಹ ದಾರಿ. ನೀಲಾಂಜನಂ ಸಮಾಭಾಸಂ ಸೂರ್ಯಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನೈಶ್ಚರಂ. ಆಯ್ತಾ? ಈ ಉದ್ಯಮ ಕೈಯಲ್ಲಿ ಯಾರು ಕತ್ತಿ ಕೊಟ್ಟದ್ದು ಯಾರು? ಏನ್ ಮಾಡ್ತಾ ಇದ್ದೀರಿ? ತಲೆ ತಲೆ ಕಡಿದು ತಲೆ ಇನ್ನೊಂದು ಕಡಿಬೇಕು.
ಮಕ್ಕಳಲ್ವೇನೋ? ಮಕ್ಕಳು ಹೌದು. ತಲೆ ಎಲ್ಲಿ? ಅಲ್ಲಿ ಮನೆಯಲ್ಲಿ. ಅಲ್ಲ ಅವನಿಗೆ ಏನಾಗಿದೆ ಇವನಿಗೆ ಏನಾಗಿದೆ? ತಲೆ ಮಕ್ಕಳು ಏನೋ ದಾರಿಯಲ್ಲಿ ಹೋಗುವಾಗ ಮುಟ್ಟಿದೆ ಅವನಿಗೆ. ಎಂತ ಮುಟ್ಟಿ ನೀನು ಎಂತಕ್ಕ ನಿಮಗೆ ಗೊತ್ತಾಗಲ್ಲ. ಮಕ್ಕಳ ತಲೆಯನ್ನು ಕಡ್ದಲ್ಲ ಈ ಭತ್ತ. ತಿಳಿಯದ ಪರಾಧವನು ಗೈದೆಗೆ ಮುಳುಗುವುದು ಕುಲಕೋಟಿ ಎನ್ನುತ್ತ ಅಳುವಂತ ಪತಿಯನಿಗೆ ಗಿಡಿದನು ಒಲವಿನಿಂದ. ದೇವಶ್ರೇಷ್ಠರು ಅಂತ ಗೊತ್ತಾಯಿತು. ನಮ್ಮಿಂದ ತಿಳಿಯದೆ ಅಪರಾಧ ನಡೆದು ಹೋಯಿತು. ಕ್ಷಮಿಸಬೇಕು. ನನ್ನನ್ನೂ ಮಕ್ಕಳನ್ನು ಉದ್ಧರಿಸಬೇಕು ಸ್ವಾಮಿ. ನೀವು ಬೃಹಸ್ಪತಿಗಳು, ದೇವಗುರುವಾದಂತಹ ಬೃಹಸ್ಪತಿ ನಾನು. ಧರೆಗಿಳಿದ್ದದ್ದು ಯಾಕೋ? ಗಂಗಾ ಸ್ನಾನಕ್ಕೆ ಬೇಕಾಗಿ ನಾ ಭೂಲೋಕಕ್ಕೆ ಬಂದೆ. ಬರುವ ವೇಳೆಯಲ್ಲಿ ಶನೈಶ್ವರ್ಯನಿಗೂ ನನಗೂ ಆದಂತಹ ವಾದ. ನನ್ನನ್ನು ಬಾಧಿಸ್ತೇನೆ ಎನ್ನುವ ಹಾಗೆ ಆತ ಹೇಳಿದ. ಅವನೇನು ಲಘು ಎನ್ನುವ ಹಾಗೆ ಭಾವಿಸಿದೆ. ಗುರು ಎನ್ನುವಂತಹ ಅಹಂಕಾರ ನನಗಿತ್ತು. ಅದನ್ನು ನಿವಾರಿಸುವುದಕ್ಕೆ ಬೇಕಾಗಿ ನನ್ನ ಜನ್ಮರಾಶಿಯಲ್ಲಿ ಪ್ರವೇಶ ಮಾಡಿ ತನ್ನದಾದಂತಹ ಪ್ರಭಾವವನ್ನು ತೋರಿಸಿದ ಕಾರಣದಿಂದ ನಾನು ಇಷ್ಟು ನಿಕೃಷ್ಟನಾಗಿ. ಅದೆಲ್ಲ ಸರಿ. ಈ ಹುಚ್ಚೆಯಲ್ಲಿ ಸಿಕ್ಕಿದ ಎಂತದು? ನಿನ್ನ ನಾಲಿಗೆಯಲ್ಲಿ ಮಗುಚುದಿಲ್ಲ. ಯಾಕೆ? ಅದು ಬೃಹಸ್ಪತಿಗಳು. ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗಲಿ ಮಾಡಿದಂತಹ ಅಪರಾಧವನ್ನು ಅಪರಾಧ ಮಾಡಿ ನಿಮ್ಮನ್ನು ನಾನು ಬಟ್ಟ ಅಂತ ಹೇಳಿದೆ. ಮಾರಿ ಸಂತಾನದವ ಅಂತ ಹೇಳಿದೆ. ಹಣೆ ಬರ ಕೆಟ್ಟವ ಅಂತ ಹೇಳಿದೆ. ಆವಾಗ ನೀನು ಗೊತ್ತಿಲ್ಲದೆ ಹೇಳಿತ್ತು. ಈಗ ಅವನು ಬ್ರಾಹ್ಮಣರು ಅಂತ ಗೊತ್ತಾಗಿ ಹೇಳ್ತಾ ಇದೆಯಲ್ಲ. ನೀನು ನರಕಕ್ಕೆ ಹೋಗ್ತಿ ಮಗನೇ. ನೀನು ವಾಚಸ್ಪತಿಗಳು ವಾಚಸ್ಪತಿಗಳು ಅದಲ್ಲ. ಈಗ ನಿಮಗೆ ಶನಿಯ ಪ್ರಭಾವ. ಅಲ್ಲಿ ಒಬ್ಬರು ಇಲ್ಲಿ ಒಬ್ಬರು. ಈಗ ಅವರಿಗೆ ಶನಿಯ ಪ್ರಭಾವ, ಇವನಿಗೆ ಅವನಿಗೆ ಈಗಲ್ಲ, ಮತ್ತೆ ಅವನ ತಲೆಯಲ್ಲೇ ಶನಿ ಕೂತಿದ್ದ. ನಿನ್ನ ತಲೆಯಲ್ಲೇ ಶನಿ ಕೂತಿದ್ದಾನಂತೆ. ಎಲ್ಲಿಂದ ಶನಿ ಕೂತ್ಕೊಳ್ಳುದು? ಇಲ್ಲಿ ಪುಸ್ತಕ ಜಾರೋದಿಲ್ವ ಅವ? ಇಲ್ಲಿ ಅಂತ ಕೂತ್ಕೊಳ್ಳಿ. ಆಗಲ್ವಾ? ಬ್ರಾಹ್ಮಣರನ್ನು ಯಾವಾಗ ಪಟ್ಟ ಅಂತ ಕರೆದಿದ್ದೆ ಯಾವಾಗಲೇ ನಿನಗೆ ಶನಿ ಹಿಡಿದಿದೆ. ನಾನು ಅಪರಾಧ ಶನಿಯ ಪ್ರಭಾವ ನನಗೆ ಗೊತ್ತಿಲ್ಲದಂತ ಅಪರಾಧ. ನಿಮ್ಮನ್ನು ಪಟ್ಟ ಅಂತ ಮಾರಿ ಅವನನ್ನು ಕೊಂಡು ತಲೆ ನಾನು ಕಡಿತೇನೆ. ಇನ್ನು ಮಾತಾಡಿದ್ರೆ ನೀನು ಮತ್ತೆ ಹೇಳ್ತೀಯ ಅದರಲ್ಲಿ. ಸ್ವಾಮಿ ರಾಜೇಂದ್ರ, ಎಲ್ಲಾ ವಿಚಾರಗಳನ್ನು ತಿಳಿದದ್ದಾಯಿತು. ಆದರೆ ಶನಿಯನ್ನು ನಾವು ಹೇಗೆ ಆರಾಧಿಸಬೇಕು? ಇಲ್ಲಿ ಶನಿಯ ಪ್ರಭಾವ. ಈಗ ನಾನೊಂದು ಕೇಳ್ತೇನೆ ಭಟ್ರೆ, ನಿಮಗೆ ಶನಿ ಇವರಿಗೆ ಅಂತ ಅದಕ್ಕೆ ಅವರು ಈ ಪ್ರಕರಣದಲ್ಲಿ ಅವರೂ ಭಾಗವಹಿಸಿದ್ದಾರೆ. ಅವರಿಗೂ ಶನಿಯ ಪ್ರಭಾವ. ಬಾಗಿಲಾದ ಕಾರಣ ನಾನು ಬಾಗಿಲಲ್ಲ, ಬಾಗಿಗಳು ಅಲ್ಲ. ಈಗ ನಮಗೆ ಹೇಳಿ, ಇವರಿಗೆ ಯಾಕೆ ಹೇಳಿದದ್ದು? ಅವ ಬಹುಶಃ ಶನಿ ಪೂಜೆಗೆ ಹೋಗ್ಲಿಲ್ಲ ಅಂತ ಕಾಣ್ತದೆ. ಅಂದ್ರೆ ಈ ಕ್ಷೇತ್ರದಲ್ಲಿರುವವರೆಲ್ಲವರಿಗೂ ಕೂಡ ಶನಿಯ ದೃಷ್ಟಿ ಬಿದ್ದಿದೆ ಎನ್ನುವುದು ಸ್ಪಷ್ಟ. ಹಾಗಿದ್ರೆ ಶನಿಯ ಪ್ರಭಾವದಿಂದ ನಾವು ಬಿಡುಗಡೆ ಹೊಂದಬೇಕು ಅಂತ ಇದ್ರೆ ಏನಾಗಬೇಕು ಸ್ವಾಮಿ? ಅದಕ್ಕೆ ಕೆಲವಾರು ಉಪಾಧಿಗಳಿವೆ. ಏನು? ಆ ಉಪಾಧಿಗಳನ್ನು ಮಾಡಿದ್ರೂ ಕೂಡ ಶನಿಯ ಬಾಧೆ ಇಲ್ಲ ಅಂತಲ್ಲ. ಮಳೆ ಬಂದಾಗ ಕೊಡೆ ಹಿಡಿದ ರೀತಿಯಲ್ಲಿ, ಶಿರದಲ್ಲಿ ಇದ್ದಂತಹ ಭಾರವನ್ನು ಹೆಗಲಿಗೆ ಬೀಳಿಸಿದ ರೀತಿಯಲ್ಲಿ ಕೊಡುವಂತಹ ಕಷ್ಟಕೋಟಲೆಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಕೊಡ್ತಾನೆ. ಶನಿವಾರದ ದಿವಸ ಸ್ನಾನವನ್ನು ಮಾಡಿ ಅದು ತಣ್ಣೀರಿನಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಎಳ್ಳಿನ ಪಂಚಕಜ್ಜಾಯವನ್ನು ಮಾಡಿ, ಸಾಂಕೇತಿಕವಾಗಿ ಶನಿಯ ಪ್ರತಿಮೆಯೋ ಒಂದಿಷ್ಟು ತಿಂದ್ರೆ ಒಳ್ಳೇದಾಗ್ತದೆ. ಯಾವುದು? ಪಂಚಕಜ್ಜಾಯ ತಿನ್ನೋದು. ಮತ್ತೆ ತಣ್ಣಗಾಗುದಕ್ಕ ಪ್ರಥಮವಾಗಿ ಒಪ್ಪತ್ತು ಊಟವನ್ನು ಮಾಡಿ ಉಪವಾಸ ಇರಬೇಕು. ಒಂದೇ ಹೊತ್ತು ಮಧ್ಯಾಹ್ನ ಒಂದು ಹೊತ್ತು ಮಾತ್ರ, ಮತ್ತೆ ರಾತ್ರಿ ಒಂದು ಹೊತ್ತು. ಅದು 2 ಹೊತ್ತಾಗ್ಲಿಲ್ಲ. ಅದು ಕೂಡ ಬೆಳ್ತಿಗಕ್ಕೆ ಅನ್ನ. ಬೆಳ್ತಿಗೆ ಅಲ್ಲ, ಆಗದಿದ್ರೆ ನೀನು ಆವಾಗ ಹೇಳಿದ್ದಲ್ಲ ಪಂಚಕಜ್ಜ ಎಷ್ಟು ತಿಂದ್ರೆ ಆಯ್ತು ಎಳ್ಳಿದಲ್ವ? ಗುರುಗುರು ಆಗ್ತದೆ. ಗುಳುಗುಳು ಶನಿ ಬಂದ್ರೆ ಆಗ್ಬಹುದಾ? ಗುರುಗುರು ಆಗ್ತದೆ. ಆಯ್ತು. ಈಗ ಅದನ್ನು ಪೂಜಿಸಿ ನೀವು ಅರ್ಚಿಸಿದ್ರಿ ಅಂತಾದ್ರೆ ಶನಿದೇವನ ಕರುಣೆಗೆ ಪಾತ್ರರಾಗ್ತೀರಿ. ಮಾತ್ರ ಅಲ್ಲ, ಶನಿಯ ಬಾಧೆಯಿಂದ ಮುಕ್ತಿಯನ್ನು ಹೊಂದುತ್ತೀರಿ. ಈಗ ನಮ್ಮಪ್ಪ ಮಹಾರಾಜ ಒಬ್ಬರೇ ಶನಿ ಪೂಜೆ ಮಾಡಿಸಬಹುದು. ಪಾಪ ಕೆಲವರು ಬಡವರು ಇರ್ತಾರೆ, ಅಂತವರಿಗೆ ಶನಿ ಪೂಜೆ ಮಾಡಿಸಬೇಕು ಅಂತ ಇದ್ರೆ ಈಗ ಇವನಿಗೆಲ್ಲ ಸಾಧ್ಯ ಉಂಟಾ? ಸಾಧ್ಯ. ಈಗ ಇಲ್ಲಿ ಬಾ, ನಿನಗೆ ಶನಿ ಪೂಜೆ ಮಾಡಿಸ್ಲಿಕ್ಕೆ ಆಗುದಿಲ್ಲ.
ನಿಮ್ಮ ಊರಿನಲ್ಲಿ ಸಾರ್ವಜನಿಕ ಶನಿ ಪೂಜೆ ಆಗುತ್ತದ? ಅಲ್ಲೇ ಶನಿ ಆಗ್ತದೆ. ಅವರು ಮಾಡುವಲ್ಲಿ ತಾಳಮದ್ದಳೆ ಮಾಡ್ತಾರೆ. ನಿನ್ನ ತಾಳಮದ್ದಳೆ ಯಾರು ಕೇಳಿದ್ರ? ಅಲ್ಲಿ ನಿನ್ನ ಹೆಸರನ್ನು ಕೊಟ್ಟು ಅಲ್ಲಿ ಒಂದು ಪೂಜೆಯನ್ನು ಮಾಡಿಸು, ಹೆಸರು ನೋಂದಾಯಿಸು. ಹೌದು ಅಲ್ಲಿ ಆಯ್ತಾ? ಭಾಗವಹಿಸಬೇಕು. ಎಲ್ಲಿ ಸಾರ್ವಜನಿಕ ಶನಿ ಪೂಜೆ ಆಗ್ತದ ಅಲ್ಲಿ ನಮ್ಮದೊಂದು ಇಂಥದ್ದು ಇಷ್ಟು ಅಂತ ಕೊಡುಗೆ ಕೊಟ್ರೆ ನಾವು ಅದರಲ್ಲಿ ಪಾಲ್ಗೊಂಡಾಗ ಆಗ್ತದೆ ಅಂತ. ಆಯ್ತಾ? ತದನಂತರ ಆ ಪೂಜೆಯಲ್ಲಿ ತದನಂತರ ವಿಷಯ ಬೇಡ. ತದನಂತರ ಎಂತದ್ದು ತದನಂತರ? ಆ ತದನಂತರವನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಭಕ್ತಿಯಿಂದ ಪ್ರಸಾದ ಸ್ವೀಕಾರ ಮಾಡಬೇಕು. ತದನಂತರ ನೀನು ಮನೆಯನ್ನು ಅಯ್ಯೋ ಪುನಃ ತದನಂತರ. ಆಯ್ತು. ಈಗ ನೀವು ಇನ್ನು ಒಂದು ಅಂತೂ ನಾನು ಸ್ವರ್ಗಲೋಕವನ್ನು ಸೇರುವವಲ್ಲ. ಇಲ್ಲ, ಇವತ್ತಿನ ಮಟ್ಟಿಗೆ ನಮ್ಮ ಅರಮನೆಯಲ್ಲಿ ಆತಿಥ್ಯ ಇಲ್ಲ. ಒಂದೆರಡು ಊಟ ಮಾಡಿ ಹೋಗಿ. ನಾನು ಚಿನ್ಮಯ ಶರೀರ. ಚಿನ್ಮಯ ಚಿನ್ಮಯ ಇರ್ಲಿ. ಯಾವ ಚಿನ್ಮಯ? ಚಿನ್ಮಯ ಊಟ ಮಾಡುದಿಲ್ಲ. ಚಿನ್ಮಯ ಶರೀರಿ, ಮೃಣ್ಮಯ ಶರೀರ ಅಲ್ಲ. ನಮ್ಮಲ್ಲಿ ಏನಿದ್ರು ಹವಿರ್ಭೋಜನ ಮಾತ್ರ. ಅವರು ತಿನ್ನುವುದಿಲ್ಲ, ಆಗ್ರಹಿಸುವುದು. ಮೂಸುವುದು ನೀನು, ಆಗ್ರಹಿಸುವುದು. ಮನೆಯಲ್ಲಿ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಮೂಸಿ ಹೋಗಿ. ನಾ ಇನ್ನೊಂದು ಬಾರಿ ಬರ್ತೇನೆ ಸರಿ ಸ್ವರ್ಗಕ್ಕೆ. ನಮ್ಮ ಅಪ್ಪ ಇದ್ದ ಒಂದು ಉಪ್ಪಿನಕಾಯಿ ಡಬ್ಬಿ ಕೊಡ್ತಿ. ನೀನು ಹೀಗೆ ತೋರಿಸುವಾಗ ಉಪ್ಪಿನಕಾಯಿಯ ಏನು ಅಂತ ತಿಳ್ಕೊಳ್ಳೋದು? ಅದಲ್ಲ, ನಿನ್ನ ಅಪ್ಪ ಈಗ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ನಿನಗೆ ನಿಶ್ಚಯ ಏನು? ಸ್ವರ್ಗಕ್ಕೆ ಹೋಗಲಿ ಅಂತ ನೀರು ಬಿಟ್ಟಿದ್ದೇನೆ ನಾಯಿ. ಕೊಡ್ಬೋದು, ಉಪ್ಪಿನಕಾಯಿ ಕೊಡ್ಬೋದು, ಈಗ ಕೊಡ್ಬೋದು. ರಾಜೇಂದ್ರ ಏನೋ ವಿರೋಧಕ್ಕಾಗಿ ಮಾತಾಡಿದ್ದಾನೆ, ತಪ್ಪು ತಿಳ್ಕೊಳ್ಳಬಾರದು. ಈ ಪ್ರಕರಣದಲ್ಲಿ ನಿಮ್ಮಿಂದಲಾಗಿ ನನಗೆ ನೋವಾಗಿದೆ ಎನ್ನುವ ಹಾಗೆ ಭಾವಿಸುವ. ಯಾಕಂದ್ರೆ ಇದೆಲ್ಲ ಶನಿಯ ಪ್ರಭಾವ. ನಿನ್ನ ರಾಜ್ಯವನ್ನು ಪಾಲಿಸು, ಶನಿಯನ್ನು ಆರಾಧನೆ ಮಾಡಿಕೊಂಡು ಬಾ. ನಿನ್ನ ಮಕ್ಕಳಿಗೂ ಒಳ್ಳೇದಾಗ್ತದೆ, ನಿನಗೂ ಶುಭವಾಗ್ತದೆ. ಹೋಗಿ. ಆದೀತು. ದೊಡ್ಡವನಯ್ಯ ಶನೀಶ್ವರ, ನೀನೆ ದೊಡ್ಡವನಯ್ಯ. ನೀನೆ ದೊಡ್ಡವನಿಲ್ಲ ಪ್ರಾಣವನುಳುಗಿದೆ, ನೀನೆ ದೊಡ್ಡವನಿಲ್ಲ ಪ್ರಾಣವನುಳುಗಿದೆ. ಪ್ರಾಣನೆ ನಿನಗಿಡಿಗಾಣೆ ಲೋಕದೊಳದು. ನೀನೆ ದೊಡ್ಡವನಯ್ಯ ಶನೀಶ್ವರ, ನೀನೆ ದೊಡ್ಡವನಯ್ಯ ಶನೀಶ್ವರ, ನೀನೆ ದೊಡ್ಡವನಯ್ಯ ಶನೀಶ್ವರ. ಆಯ 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 ಅಯ್ಯ ಶನಿ ಮಹಾತ್ಮನೇ, ಗುರುದೇವ, ವಯಸ್ಸಿನಲ್ಲಿ ನನಗಿಂತ ಸಣ್ಣವನಾದರೂ ಕೂಡ ಯೋಗ್ಯತೆಯಲ್ಲಿ ನನಗಿಂತ ಹಿರಿಯ ಎನ್ನುವುದನ್ನು ತೋರಿಸಿಕೊಟ್ಟೆ. ನಿನ್ನ ನಾಮದ ಬಲದಿಂದ ನನ್ನ ಪ್ರಾಣ ಉಳಿದಿದೆ ಎನ್ನುವುದೊಂದು ಬಿಟ್ರೆ, ಇಲ್ಲದಿದ್ರೆ ದೇವಗುರುವಾದಂತಹ ನನಗೂ ಅಳಿಯಾಗುವಂತಹ ಸಂಭವ ಇತ್ತು. ಹೌದು ಗುರುಗಳೇ. ಸರಿಯಪ್ಪ, ನೀನು ಮಹಾಮಹಿಮಾನ್ವಿತ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ನನ್ನನ್ನು ಬಿಟ್ಟು ಬಿಡಪ್ಪ ಇನ್ನಾದ್ರೂ. ಗುರುಗಳೇ, ಓ, ನಾನು ಕೊಟ್ಟಂತಹ ಅವಧಿ ಮುಗಿದು ಹೋಯಿತು. ಶನಿ ಪೀಡನೆ ಕೊಡ್ತಾರೆ ಮಾತ್ರ ಅಲ್ಲ, ಅವರ ಪ್ರಾಣವನ್ನು ಉಳಿಸ್ತಾರೆ. ಖಂಡಿತವಾಗಿಯೂ ಭಕ್ತಿಯಿಂದ ಯಾರು ಭಜಿಸ್ತಾರೋ ಅಂತವರನ್ನು ರಕ್ಷಣೆ ಮಾಡುವಂತಹ ಹೊಣೆಯೂ ನನಗಿದೆ. ಶನಿ ಹಿಡಿದವ ಸಾಯುವುದಿಲ್ಲ, ಬುಧ ಹಿಡಿದವ ಬದುಕುವುದಿಲ್ಲ. ಇದು ರೂಢಿಯಲ್ಲೊಂದು ಮಾತು. ಅದು ಸತ್ಯವಾಗಿ ಹೋಯಿತು. ಶನಿಯ ಬಾಧೆಗೆ ಒಳಗಾದಾಗ ನಾವು ಎಷ್ಟನ್ನು ಕಳ್ಕೊಂಡಿರ್ತೇವೋ, ಶನಿ ತನ್ನ ಬಾಧೆಯನ್ನು ಮುಗಿಸಿ ಹೋಗುವಂತಹ ಹೊತ್ತಿಗೆ ಅದಕ್ಕೆ ಇಮ್ಮಡಿಯಾಗಿ ಮೂರ್ಮಡಿಯಾಗಿ ನಾಲ್ಮಡಿಯಾಗಿ ಕೊಟ್ಟು ಹೋಗುತ್ತಾನೆ ಎನ್ನುವುದು ನಾವು ತಿಳಿದುಕೊಂಡಂತಹ ಸತ್ಯ. ಇಲ್ಲದಿದ್ರೆ ನನ್ನ ಪ್ರಾಣ ಉಳಿಯುವುದಕ್ಕೆ ಸಾಧ್ಯ ಇತ್ತ? ಖಂಡಿತ ಸಾಧ್ಯ ಇಲ್ಲ. ಅರೆಗಳಿಗೆಯಲ್ಲಿ ಏನೋ ಏನೋ ಒಂದು ಆಗುತ್ತಿತ್ತು, ಆದ್ರೆ ನಾಮಸ್ಮರಣೆ ಮಾಡಿದ್ದೀರಲ್ವಾ? ಹೌದು. ಆ ಹೊತ್ತಿನಲ್ಲಿ ಅವರ ತಲೆ ಬೇರೆ ಕಡೆ ತಿರುಗಿತ್ತು. ಸರಿ, ಆದೀತು. ಇನ್ನು ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ನನ್ನ ಮೇಲೆ ಇನ್ನು ದೃಷ್ಟಿ ಬೇಡಪ್ಪ. ನಾನು ಇಲ್ಲ ಗುರುಗಳೇ, ಇನ್ನು ದೃಷ್ಟಿ ಬೀರುವುದಿಲ್ಲ. ನಾನು ಸ್ವರ್ಗ, ನನಗೆ ಬೇರೆ ಕೆಲಸ ಇದೆ. ಇಲ್ಲಿ ಎಲ್ಲರನ್ನೂ ಮೇಲ್ಗೊಂಡಾಯ್ತು. ಇನ್ನು ಬರುವುದು ಕಲಿಯುಗ. ಕಲಿಯುಗದಲ್ಲಿ ನನ್ನನ್ನು ಯಾರು ಯಾವ ರೀತಿಯಾಗಿ ಕಾಣ್ತಾರೆ, ನನ್ನ ಹೆಸರು ಕೇಳಿದ್ರೆ ಯಾವ ರೀತಿಯಾಗಿ ವರ್ತಿಸ್ತಾರೆ ಎಂಬುದನ್ನು ನಾನು ನೋಡ್ತಾ ಇರಬೇಕು. ನೋಡ್ತಾ ಇರುವುದು ಹೇಗೆ? ನನ್ನ ವಾಹನವಾದಂತಹ ಕಾಗೆಯನ್ನೇರಿ ಅಂಬರ ಪಥದಲ್ಲಿ ತಿರುಗುತ್ತಾ